ಈಗಾಗಲೇ ರಾಜ್ಯಾದ್ಯಂತ ಶಾಲಾ ಕಾಲೇಜುಗಳು ಆರಂಭಗೊಂಡಿದೆ. ಸ್ಕೂಲ್ಗೆ ಬರೋ ಮುಂಚೆ ಕೋವಿಡ್ ನೆಗೆಟಿವ್ ಸರ್ಟಿಫಿಕೇಟ್ ಆಗಬೇಕು ಅಂತಾರೆ. ಆದರೆ ಟೆಸ್ಟ್ ರಿಪೋರ್ಟ್ ಇನ್ನೂ ಬಂದಿಲ್ಲ. ಇದರಿಂದಾಗಿ ವಿದ್ಯಾರ್ಥಿಗಳ ಕಲಿಕೆಗೆ ತೊಂದರೆಯುಂಟಾಗಿದೆ ಅಂತ ಪೋಷಕರಾದ ಲಯನಲ್ ನೊರೊನ್ಹಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಆನ್ಲೈನ್ ಕ್ಲಾಸ್ ಬದಲಾಗಿ ಆಫ್ಲೈನ್ ಕ್ಲಾಸ್ಗಳು ಶಾಲೆಗಳಲ್ಲಿ ನಡೀತಾ ಇದೆ. ಆದರೆ ಕೋವಿಡ್ ನೆಗೆಟಿವ್ ಸರ್ಟಿಫಿಕೇಟ್ ಬರದೇ ಇದ್ದುದರಿಂದಾಗಿ ವಿದ್ಯಾರ್ಥಿಗಳಿಗೆ ಶಾಲೆಗೆ ಹೋಗಲಾಗ್ತಾ ಇಲ್ಲ. ಈ ಬಗ್ಗೆ ಹಾಸ್ಪಿಟಲ್ನಲ್ಲಿ ಕೇಳಿದ್ರೆ ವೆಲ್ಲಾಕ್ ಹಾಸ್ಪಿಟಲ್ಗೆ ಕಳಿಸಿಕೊಟ್ಟಿದ್ದೇವೆ, ಕೆಲವೇ ದಿನಗಳಲ್ಲಿ ರಿಪೋರ್ಟ್ ಕೈ ಸೇರುತ್ತೆ ಅಂತಾರೆ. ಆದರೆ ಇಲ್ಲಿವರೆಗೂ ಕೂಡ ಕೋವಿಡ್ ನೆಗೆಟಿವ್ ಸರ್ಟಿಫಿಕೇಟ್ ಬಂದಿಲ್ಲ. ಇದರಿಂದಾಗಿ ವಿದ್ಯಾರ್ಥಿಗಳು ಆಫ್ಲೈನ್ ಕ್ಲಾಸ್ಗೆ ಹೋಗುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿದರು. ಇವಾಗಲೂ ಪೂರಾ ಸ್ಕೂಲ್ಸ್ ಮತ್ತು ಕಾಲೇಜಸ್ ಆನ್ಲೈನ್ ಕ್ಲಾಸಿಂದ ಆಫ್ಲೈನ್ ಕ್ಲಾಸಿಗೆ ಸಜೆಸ್ಟ್ ಮಾಡಿದ್ದಾರೆ. ಅವರದ್ದು ರೂಲ್ ಅಂತ ಹೇಳಿದರೆ ಆಫ್ಲೈನ್ ಕ್ಲಾಸಿಗೆ ಬರುವ ಮೊದಲು ಸ್ಟೂಡೆಂಟ್ಸ್ ಕೋವಿಡ್ ನೆಗೆಟಿವ್ ಸರ್ಟಿಫಿಕೇಟ್ ತಗೊಂಡು ಬರಬೇಕು ಹೇಳಿ. ಸೊ ಆ್ಯಕ್ಚುಲಿ ಗವರ್ಮೆಂಟ್ ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ ಕೋವಿಡ್ ಟೆಸ್ಟಿಗೆ ಸ್ಯಾಂಪಲ್ 29ಗೆ ಕೊಟ್ಟಿದ್ದು ಸ್ಯಾಂಪಲ್ದು ರಿಸಲ್ಟ್ ಇವತ್ತು 4th ತನಕ ಸಹ ಬರಲಿಲ್ಲ. ಅಲ್ಲಿ ಹೋಗಿ ಕೇಳಿದರೆ ಅವರು ಒಂದೇ ಉತ್ತರ ಹೇಳ್ತಾರೆ, ನಾವು ವೆನ್ಲಾಕಿಗೆ ಕಳಿಸಿದ್ದೇವೆ, ಅಲ್ಲಿಂದ ಯಾವಾಗಲೂ ಬರ್ತದೆ ನಮಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಅದು ಸ್ಯಾಂಪಲ್ ಕೊಡೋ ಟೈಮ್ ನಮಗೆ ಹೇಳಿದರು ಅದು 2 ಡೇಸಲ್ಲಿ ಬರ್ತದೆ ಹೇಳಿ. ಮತ್ತು ಇನ್ನೊಂದು ಸ್ಟಾಫ್ ಹೇಳಿದ್ರು ಇಲ್ಲ ಈ ಟೈಮ್ ರಜೆ ಉಂಟಲ್ಲ, ಸೊ 3 ಡೇಸಲ್ಲಿ ಬರ್ತದೆ. ಮಾತ್ರ ಇವತ್ತು 4th ಆಗಿದೆ, ಮತ್ತು ಸಹ ಅದು ರಿಪೋರ್ಟ್ ಇನ್ನೂ ಸಹ ನಮಗೆ ಬರಲಿಲ್ಲ. ಸೊ ಅದರಿಂದ ಸ್ಟೂಡೆಂಟಿಗೆ ಆಫ್ಲೈನ್ ಕ್ಲಾಸಿಗೆ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ.